ರಾಷ್ಟ್ರೀಯ ಆಯುರ್ವೇದ ದಿನದ ಶುಭಾಶಯಗಳು. ನಾನು ಸೌಮ್ಯ, ದ್ವಿತೀಯ ವರ್ಷದ BMS ವಿದ್ಯಾರ್ಥಿನಿ. ರಾಷ್ಟ್ರೀಯ ಆಯುರ್ವೇದ ದಿನದ ಅಂಗವಾಗಿ ಇಂದು ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಗಿಡಮೂಲಿಕೆಗಳ ಉಪಯೋಗ ಹಾಗೂ ಅವುಗಳಿಂದ ಆರೋಗ್ಯಕ್ಕೆ ಸಿಗುವ ಲಾಭದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಿಂಬೆಹಣ್ಣು. ನಿಂಬೆ ರಸವನ್ನು ಬಿಸಿ ನೀರಿನಲ್ಲಿ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ನಿಂಬೆ ರಸವನ್ನು ಹೊಟ್ಟೆನೋವು, ಹೊಟ್ಟೆಹುಬ್ಬರ, ಅಜೀರ್ಣಗಳಲ್ಲಿ ನೀಡಬಹುದು. ಇದರ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಹೊಟ್ಟೆಹುಳು ಹಾಗೂ ಜಂತುಗಳು ಸಾಯುತ್ತವೆ. ಶಿಗ್ರು ನುಗ್ಗೆಕಾಯಿ. ಇದರ ಉಪಯೋಗ: ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿದ್ದು ನುಗ್ಗೆ ಸೊಪ್ಪನ್ನು ತರಕಾರಿಯಾಗಿ ಬಳಸುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಹಿತಕರ. ವಿಶೇಷವಾಗಿ ಮದ್ರಾಸ್ ಕಣ್ಣಿನ ತೊಂದರೆಯಲ್ಲಿ ನುಗ್ಗೆ ಸೊಪ್ಪಿನ ರಸವನ್ನು ಶುದ್ಧವಾದ ಜೇನುತುಪ್ಪದೊಂದಿಗೆ ಕಣ್ಣಿಗೆ 2 ಹನಿ ಹಾಕಬೇಕು. ಮೂಳೆಗಳ ಆರೋಗ್ಯಕ್ಕೆ ಮತ್ತು ರಕ್ತಹೀನತೆ ಕಂಡುಬಂದಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಸೇವಿಸುವುದು ಉಪಯುಕ್ತ. ಪಪಾಯ ಪರಂಗಿ ಹಣ್ಣು. ಇದರ ಉಪಯೋಗ: ಇದರ ಎಲೆಯ ರಸವು ಡೆಂಗುವಿನಂತಹ ವೈರಾಣು ಜ್ವರಗಳಲ್ಲಿ ಬಿಳಿ ರಕ್ತ ಕಣಗಳ ಕಡಿಮೆಯಾಗದಂತೆ ತಡೆಯುತ್ತದೆ ಹಾಗೂ ಇರುಳುಗಣ್ಣು ಇದ್ದಲ್ಲಿ ಪರಂಗಿ ಹಣ್ಣನ್ನು ದೀರ್ಘಕಾಲ ಸೇವಿಸಬೇಕು. ನಂತರ ಪಾಲಕ್ ಸೊಪ್ಪು. ಇದರ ಉಪಯೋಗ: ಪಾಲಕ್ ಸೊಪ್ಪನ್ನು ವಾರಕ್ಕೆ 3 ಬಾರಿ ಸೇವಿಸುವುದರಿಂದ ಸೋರಿಯಾಸಿಸ್, ತುರಿಕೆ ಹಾಗೂ ಒಣ ಚರ್ಮವನ್ನು ತಡೆಯುವುದಕ್ಕೆ ಒಳ್ಳೆಯದು. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಬಿ, ಸಿ, ಇ, ಪೊಟ್ಯಾಷಿಯಂ ಮತ್ತು ಒಮೆಗಾ ಕೊಬ್ಬಿನ ಆಮ್ಲಗಳಿವೆ. ಆದ್ದರಿಂದ ಇದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಉತ್ತಮವಾದದ್ದು. ಮುಂದಿನದು ಪುದೀನ. ಇದರ ಉಪಯೋಗ: ಪುದೀನ ಸೊಪ್ಪಿನ ಚಟ್ನಿಯನ್ನು ತಯಾರಿಸಿ ಉಪಯೋಗಿಸುವುದರಿಂದ ಹಸಿವು ಹಾಗೂ ಜೀರ್ಣಶಕ್ತಿ ಹೆಚ್ಚುತ್ತದೆ ಹಾಗೂ ಗರ್ಭಿಣಿಯರಲ್ಲಿ ಕಂಡುಬರುವ ವಾಂತಿಗೆ ಇದರ ಸೇವನೆ ತುಂಬ ಒಳ್ಳೆಯದು. ಪುದೀನದ ಎಲೆಯನ್ನು ಅರೆದು 1 ಚಮಚ ತುಪ್ಪದೊಂದಿಗೆ ಬಿಸಿ ನೀರಿನಲ್ಲಿ ಸೇವಿಸುವುದರಿಂದ ಮುಟ್ಟಿನ ನೋವು ನಿವಾರಣೆಯಾಗುತ್ತದೆ. ಮುಂದಿನದು ಲೋಳೆ ಸರ. ಇದರ ಉಪಯೋಗ: ಮುಖದ ಕಾಂತಿಗೆ ಮತ್ತು ತಲೆಹೊಟ್ಟಿನ ನಿವಾರಣೆಗೆ ಇದರ ತೀರಳನ್ನು ಲೇಪಿಸಬಹುದು. ಮುಟ್ಟಿನ ಸಮಯದಲ್ಲಾಗುವ ನೋವು ಮತ್ತು ಇತರ ಸಮಸ್ಯೆಗಳಲ್ಲಿ ಇದರ 1 ಇಂಚು ಎಲೆಯ ತಿರುಳನ್ನು ನೀರಿನಲ್ಲಿ 7 ಬಾರಿ ತೊಳೆದು ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಋತುಚಕ್ರವನ್ನು ನಿಯಮಿತಗೊಳಿಸುತ್ತದೆ. ಕೊನೆಯದು ಹಾಗಲಕಾಯಿ. ಇದರ ಉಪಯೋಗ: ಹಾಗಲಕಾಯಿಯು ಡಯಾಬಿಟಿಸ್ ಮೆಲಿಟಸ್ ಟೈಪ್ 2 ಅನ್ನು ತಡೆಗಟ್ಟಲು ಮತ್ತು ಚಿಕಿತ್ಸೆಗೆ ಸಹಾಯಕಾರಿಯಾಗಿದೆ ಎಂದು ಜನಪ್ರಿಯ ಚಿಕಿತ್ಸಾ ವಿಧಾನದ ಜ್ಞಾನವು ಸೂಚಿಸುತ್ತದೆ. ಹಾಗಲಕಾಯಿಯನ್ನು ಬೇದಿ, ಉದರಶೂಲೆ, ಜ್ವರಗಳು, ಸುಟ್ಟುಗಾಯಗಳು, ನೋವಿನಿಂದ ಕೂಡಿದ ರಜಸ್ರಾವ, ತುರಿಕೆ, ಕಜ್ಜಿ ಹಾಗೂ ಚರ್ಮದ ಇತರ ಸಮಸ್ಯೆಗಳನ್ನು ಒಳಗೊಂಡಂತೆ ಹಲವಾರು ರೋಗಗಳಿಗೆ ಸಾಂಪ್ರದಾಯಿಕ ಔಷಧ ಪದ್ಧತಿಯಲ್ಲಿ ಬಳಸಲಾಗುತ್ತದೆ. ಧನ್ಯವಾದಗಳು.